ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ಲಾಗ್ಸ್. ವೀಕ್ಷಕರೇ, ನಾನು ಇವಾಗ ಮಂಗಳೂರಿನ ನಾವು ಪ್ರತಿದಿನ ಎಲ್ಲಿಗೊಂದು ಭೇಟಿ ಉಂಟು. ನಮ್ಮ ಎಂಥ ಕೆಲಸ ಇದ್ದರೆ ಎಲ್ಲ ಇಲ್ಲಿ ಕೆಲಸ ಮಾಡಿ ಮತ್ತೆ ನಾವು ಮನೆಗೆ ಹೋಗೋದು. ಹಾಗೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಉಂಟು, ಹಾಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇದು ನಮ್ಮ ಶ್ರೀನಾಥ್ ಅವರದ್ದು ರೂಮ್. ನೋಡೋ ಶ್ರೀನಾಥ್ ಅವರು ಏನೆಲ್ಲ ಮಾಡ್ತಾರೆ ಅಂತ ನೋಡೋ. ಅವ್ರಿಗೆ ಕೈಗೆ ಮಾತ್ರ ತಾಗಿದ್ದಿ ನೋಡಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೈಗೆ ಸ್ವಲ್ಪ ತಾಗಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ನಿನ್ನೆದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅವರ ಹಾಡು ಮಾತ್ರ ಭಾರಿ ಜೋರು ಉಂಟು. ಆದರೆ ಏನಾದರೂ ಕಾಪಿರೈಟ್ ನಿನ್ನೆ ಬರ್ಬೋದಾ ಹಾಡಿಗೆ? ಒಬ್ಬ ಭಯಂಕರ ದೊಡ್ಡ ಗಾಯ ಮಾರಿ. ಸ್ವಲ್ಪ ಸುಮಾರು ಆಯ್ತಲ್ಲ, ಬಂದಿದೆ ಈಗ. ಕೈ ಮೇಲೆತ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗೆ ಮಾಡುದು ಅಲ್ಲ, ಹೀಗೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲ. ಹೀಗೆ ಮಾಡಿದ್ರೆ ಇಲ್ಲಿ ನೋಡ್ತದೆ, ಇಲ್ಲಿ ನೋಡ್ತದೆ. ಸರಿ, ಇದೀಗ ಹೀಗೆ ಮಾಡ್ತೇವಲ್ಲ, ಇದಷ್ಟು ಸುಲಭದಲ್ಲಿ ಹೇಗೆ ಮಾಡ್ಲಿಕ್ಕೆ ಆಗುದು? ಇದು ನೋಡಿ ಎಷ್ಟು ಈಜಿಯಲ್ಲಿ ಆಗ್ತದಲ್ಲ, ಅಲ್ಲ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನು ಅಷ್ಟ ಅದರಲ್ಲಿ ಮರ ದೇವರ ಪುಣ್ಯ. ಒಂಥರ ಗೋಣಿ ಚೀಲ ಹಾಕಿದಾಗೆ ಆಗ್ತದೆ. ಇದು ಸ್ಫಟಿಕ ಸುತ್ತಿಯಾಗಿತ್ತು, ಅರ್ಧ ಬಾಕಿ ಆಗಿತ್ತು, ಹಾಗೆ ವಾಪಸ್ ಸುತ್ತಲಿಕ್ಕುಂಟು. ಪ್ರಜ್ಞಕ್ಕನವ್ರು ಬರ್ಬೇಕಷ್ಟೇ. ಕಾರ್ತಿಕ್, ಅವನ ಹೆಸರಂತ ರಚನ್. ನಾವು ಹಂಚಿದ್ದು ರಾಶಿ ತಂದು ಹಾಕಿದ್ದು. ಯಾಕೆಂತ ಹೇಳಿದ್ರೆ ನೋಡಿ ಇಲ್ಲಿ ಅದಕ್ಕೆ ಈ ಹಂಚಿ ಪೀಸ್ ಎಲ್ಲ ಅಲ್ಲಿ ಹಾಕುವ ಅಂತೇಳಿ. ಹಾಗೆ ಒಬ್ಬನಿಗೆ ಇವರು ಹೋಗ್ತದೆ ಅಂತ ನಮ್ಮ ರಚನ್ ನಾರ್ಲದಿಂದ ಬಂದಿದ್ದಾನೆ. ಇವರು ಹಾಯ್ ಮಾಡು. ಸ್ವಲ್ಪ ನಾಚಿಗೆ ಅವರು. ಮತ್ತೆ ಹಂಚು ಅಲ್ಲಿಂದ ತಂದಿಟ್ಟಿದ್ದೇವೆ, ಅದು ಇವನ ಅಜ್ಜಿ ಮನೆಯಿಂದ. ಇವನ್ ಗೊತ್ತುಂಟಲ್ಲ ಕಾರ್ತಿಕ್ ಅಂತೇಳಿ. ನೋಡು, ಕಾರ್ತಿಕ್ ಮಾತ್ರ ಒಂದು ಎರಡು ಮಾತಾಡು. ಮತ್ತೆ ಕಾರ್ತಿಕ್ ವಿಶೇಷ ಅಲ್ಲ, ಇವನಿಗೆ ಶಾಲೆಯಿಂದ ಬಂದದಷ್ಟೇ. ಬಂದು ನಮಗೊಂದು ಸ್ವಲ್ಪ ಹೆಲ್ಪ್ ಆಯ್ತು. ಒಂದು 4 ಹಂಚೆಲ್ಲ ತರಲಿಕ್ಕೆ ಸೇರಿದೆ. ಸ್ವಲ್ಪ ನಾಚಿಗುಂಟು. ಹಾಗೆ ಅವನ ಮನೆಯಲ್ಲಿ ವಿಡಿಯೋ ನೋಡ್ತಾರೆ ಅಂತ ಹೇಳಿ ಸ್ವಲ್ಪ ನಾಚಿಗೆ ಸ್ವಭಾವದ. ನೋಡಿ, ನೀವು ಮನೆಯಲ್ಲಿ ನೋಡೋರು ಅವನಿಗೆ ಲೈಕ್ ಕೊಡಿ ಆಯ್ತಾ. ಬನ್ನಿ ಕಾರ್ತಿಕ್, ನಿಮ್ಮನ್ನು ಹಾಗೇನೆ ಬಿಟ್ರೆ ಆಗ್ಬೋದು. ನೀವು ನೀರಲ್ಲಿ ಎಲ್ಲ ನೋಡಿ, ಇಲ್ಲಿ ಬಾಟ್ಲಿಯಲ್ಲಿ ಮೀನಲ್ಲೆಲ್ಲ ಆಟ ಆಡುದು ಮಾರಿ ಇವರು. ನೋಡಿ, ನೀರಲ್ಲೆಲ್ಲ ಆಟ ಆಡ್ಬಾರ್ದು. ಸಂಜೆದು ತಿಂಡಿ ರೆಡಿ ಆಗ್ತಾ ಉಂಟು. ಎಂತ ಮಾಡಿದ್ದಲ್ಲ ಎಂತ ಗೊತ್ತಿಲ್ಲ. ಎಂತ ತಿಂಡಿ ಇಟ್ಟಿದ್ಯಾ ಕುಕ್ಕರಲ್ಲಿ? ಟೊಮೆಟೊ ಬಾತ್ ಕೂಡ ಅಲ್ಲ, ಪಲಾವ್ ಕೂಡ ಅಲ್ಲ, ಯಾವುದೋ ಹೌದು. ಬೆವಾರಿ ಪಲಾವ್ ಮಾಡಿದ್ರೆ ಹೇಗೆ ಆಗ್ಬೋದು? ಅದಕ್ಕೆ ಇಲ್ಲ, ಅದು ಗ್ಯಾಸ್ ಅಲ್ಲ. ಹುಲಿಸ ಮರ ಕಟ್ ಮಾಡುವ ಅಂತೇಳಿ ಮೊನ್ನೆ ಬಿದ್ದ ಹುಲಿಸ ಮರ ಕಟ್ ಮಾಡಿ ಇವತ್ತು ಕಾರ್ತಿಕ್ಕೆಲ್ಲ ಸೇರಿ ನೋಡಿ ಇವರಿಬ್ಬರು ಇಲ್ಲಿದ್ದಾರೆ. ಅದು ಹೋಗುವವರು ಬರುವವರಿಗೆಲ್ಲ ದಾರಿಗೆ ಅಡ್ಡ ಆಗ್ತದೆ. ಹಾಗೆ ಕಟ್ ಮಾಡಿ ಬಿಡುವ ಇದೆ ಹುಲಿಸ ಮರ. ನಮ್ಮ ವಿಡಿಯೋದಲ್ಲಿ ನೋಡಿರ್ಬೋದು, ಇದು ಮರ ಕಟ್ಟಿಂಗ್ ಮಾಡುವ ಮಿಷಿನ್. ನೋಡಿ ಎಲ್ಲಿ ಕಟ್ ಮಾಡೋದು ನೋಡುತ್ತೆ, ತೋರಿಸ್ತೇವೆ ನಿಮಗೆ.
ಓ ಇಲ್ಲಿ ದಾರಿಯಲ್ಲಿ ಆಚೆ ಈಚೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಬಿಡು ಅಂತೇಳಿ. ಕಟ್ ಮಾಡುವಲ್ಲ. ನನ್ನ ರಚನ್ ಕಾರ್ತಿಕ್ ಇಲ್ಲಿ ಮಾತ್ರವ, ಇಲ್ಲಿ ಕಟ್ ಮಾಡುದು ಕಳ್ಳಾಡಿ ಯಾಕೆಂದ್ರೆ ಇಲ್ಲಿ ಕಳ್ಳಾಡಿ ವರದ ನನ್ನ ರಚನ್ ನೋಡಿದ್ದಾರ ಮೊಯ್ ಮೊಯ್ ಮತ್ತೆ ಆಗ್ತದೆ ಅಂತ ಹೇಳಿದ್ದಿ. ಎಲ್ಲಿ ನೋಡುದು ನೀನು? ಹಾಕೊಂಡು ಈಚೆ ತನ್ನಿ ಅದನ್ನೆಲ್ಲ ಆಚೆ ಹಾಕಿ ಆಚೆ. ಹುಳಿ ಸಣ್ಣ ಸಣ್ಣ ಹುಳಿ ಉಂಟದ್ರಲ್ಲಿ, ಆಚೆ ಹಾಕಿ ಎಲ್ಲ ಕಟ್ ಮಾಡಿ ಆಯ್ತು. ಮಳೆ ಬರ್ಲಿಕ್ಕೆ ರೆಡಿ ಆಗಿದೆ. ಈಗ ಆಚೆ ಎಲ್ಲ ಕೊಂಡೋಗ್ಬೇಡ, ಅಲ್ಲಿ ಹಾಕಿ. ಅದಿಲ್ಲದ್ರೆ ಹೋಗುವವರು ಬರುವವರಿಗೆ ದಾರಿಗೆ ಬಿದ್ದಿದೆ ಮರ, ಅಲ್ಲಿಂದ ಜನ ಹೋಗ್ತಾರೆ. ಹಾಗೆ ಅದನ್ನು ದಾರಿಯಿಂದ ತೆಗಿಲಿಲ್ಲದ್ರೆ ಆಗ್ಲಿಕ್ಕೆ ಈ ಮಕ್ಕಳು ಮಾಡ್ರಿ. ಅಕ್ಕ ಅದಲ್ಲಿ ಗಲಾಟೆ ಮಾಡ್ಲಿಕ್ಕಿಲ್ಲ, ಆಚೆ ಕೊಂಡೋಗಿ ಆಚೆ. ಮಹಾನ್ ಪೆಟ್ಟು ಕೊಡ್ಬೇಕು ಈಗ ನಿಂಗೆ. ಸಾಕು ಬನ್ನಿ. ಮಳೆ ಬರ್ಲಿಕ್ಕೆ ಆಯ್ತಾ? ಮಳೆ ಬರ್ಲಿಕ್ಕೆ ಆಯ್ತು. ಇವತ್ತು ಬೆಳಿಗ್ಗೆಯಿಂದ ಇಡೀ ದಿನ ಮಳೆ ಇಲ್ಲ, ಈಗ ಮಳೆ ಬರ್ಲಿಕ್ಕೆ ಮೋಡ ಬಂತು. ನಾವೇಕಂತೇಳಿದ್ರೆ ಈಗೆಲ್ಲ ಇದೆಲ್ಲ ಕೆಲಸ ಎಲ್ಲ ಮಾಡಿ ಮತ್ತೆ ಇವನದ ಅಕ್ಕನವರೆಲ್ಲ ಬರ್ತಾರೆ. ಬಂದ ನಂತರ ಇಲ್ಲಿಂದ ಚಹಾ ಎಲ್ಲ ಕುಡಿದು ಹಲಸು ಮೇಲಕ್ಕೆ ಹೋಗುವಂತ ಉಂಟು. ಹಲಸು ಮೇಲಕ್ಕೆ ಮಂಜೇಶ್ವರಕ್ಕೆ ಹೋಗುದಂತ ಉಂಟು. ಹಾಗೆ ಇವರಿಬ್ಬರು ಬರ್ತಾರೆ, ಮತ್ತೆ ಅವನು ಬರ್ತಾನೆ. ಹಾಗೆಲ್ಲ ಈಗ ಹೋಗುವಂತ ಪ್ಲಾನ್ ಉಂಟು. ಮಳೆ ನೋಡುವಾಗ ಹೇಗೆ ಹೋಗುದು ಅಂತೇಳಿ ಗೊತ್ತಾಗುದಿಲ್ಲ. ಎಲ್ಲ ಕೊಂಡೋಗಿ ಅದನ್ನು ಆಚೆ ಹಾಕಿ. ಅಕ್ಕ ಮಳೆ ಬಂತು. ಬನ್ನಿ ಹೋಗು ಕಾರ್ತಿಕ್ ಬಾ. ಇದು ಮಿಷಿನ್ ಒದ್ದಾಗ್ತದೆ. ಅಷ್ಟೊತ್ತಾಗ ಮಳೆ ಬಂತು ಮಾಡಿ ಇನ್ನೂರಪ್ಪ ಹೋಗ್ಬೇಕು. ಇದಿಲ್ಲದ್ರೆ ಮೋಟ್ರು, ಮಿಷಿನ್ ಬ್ಯಾಟ್ರಿ ಇದು ಮಳೆಗೆ ಒದ್ದಾದ್ರೆ ಹಾಳಾಗ್ತದೆ. ಬಾ ಮಹಾನ್ ಪೆಟ್ಟು ಬೇಕಾ ನಿಂಗೆ? ಅವನಿಗೊಬ್ಬನಿಗೆ ಫಲವು ಆಗುದಿಲ್ಲ, ಚಾಕುಲಿ ತಿನ್ನೋದಕ್ಕೆ. ಒಳ್ಳೇದು ಅತ್ತಿಗೆ ಪ್ರಜ್ಞಾ. ಹೌದಾ? ಬನ್ನಿ ಒಳಗೆ ಕರ್ಕೊಂಡು ಒಳಗೆ ಅತ್ತಿಗೆ ಒಳಗೆ ಬನ್ನಿ. ಆರ್ಯನ್ ಪ್ರಜ್ಞೆ ಒಳಗೆ ಇಲ್ಲಿ ನಸೀಮ್. ಸರದಿನತ್ತಿಗೆ ಬನ್ನಿ. ಆರ್ಯನ್ ಎಂತ ನಿದ್ದೆಯಿಂದ ಇದ್ದು ಸೀತೆ ಕರ್ಕೊಂಡು ಬಂದೆ. ಈಗ ಇಲ್ಲಿ ಬೇಕು ಮ್ಯಾವ್ ಮ್ಯಾವ್
ಮ್ಯಾವ್. ಅಲ್ಲ ನಾನು ಮಲಗಿದ್ದ ಹಾಗೆ ಇಲ್ಲ ಇಲ್ಲ ಟಾಟಾ ಆಡಿದ್ದೀನಿ ಟಾಟಾ ಟಾಟಾ ಬನ್ನಿ ಅತ್ತಿ ಕೂತಲ್ಲಿ ಅಲ್ಲಿ ಹೊರಗೆ ನುಸಿ ಅಮಿತ ಇವರಿಗೆ ನೀರು ತಾ ಕುಡಿಲಿಕ್ಕೆ ನಿಮ್ಮ ಹತ್ರ ಬರ್ತಾನ ರಪ್ಪ ತುಳುವ ಮೊಬೈಲ್ 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 ಏ ಮೊಬೈಲ್ ಈಗ 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 ಹೋಗು ತೊಟನಿಗೆ ಸೆಕೆಂಡ್ ಕೊಡು ಇಲ್ಲಿ ನೋಡು ಓಕೆ ವೀಕ್ಷಕರೇ, ಈ ಲಾಗ್ ಇವಾಗ ಎಂಡ್ ಮಾಡ್ತಿದ್ದೀನಿ. ನಾಳೆಯ ಲಾಗಲ್ಲಿ ಮತ್ತೆ ಭೇಟಿಯಾಗೋನು. ನಮಸ್ಕಾರ.